ನಮಸ್ಕಾರ ಎಲ್ರಿಗೂ, ನಾನು ವಿಜಯ್ ಜೀವಿತ ಕುತ್ತಾರ್. ಈ ವಿಡಿಯೋವನ್ನ ಯಾಕೆ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ ಜೀವನದಲ್ಲಿ ಸುಖಕರವಾದ ಜೀವನವನ್ನ ಸಾಗಿಸಬೇಕು ಅಂತ ಹೇಳಿದ್ರೆ ಮೊದಲು ಆತ ಆರೋಗ್ಯವಂತನಾಗಿರಬೇಕು. ಇಲ್ಲಿ ಕೆಲವೊಮ್ಮೆ ನಾವು ವಿಧಿಬರಹಕ್ಕೆ ತುತ್ತಾಗಿ ಅಪಘಾತಗಳನ್ನ ಕಾಣ್ತೇವೆ. ಸಾಹಿಲ್ ಶೆಟ್ಟಿ ಅನ್ನುವಂತಹ ಯುವಕ ಆಗಸ್ಟ್ 8ರಂದು ರಸ್ತೆ ಅಪಘಾತಕ್ಕೀಡಾಗಿ ತೀವ್ರವಾಗಿರುವಂತಹ ಪರಿಸ್ಥಿತಿಯಲ್ಲಿದ್ದಾನೆ. ಈತನ ಮನೆಯಲ್ಲಿ ತಾಯಿ ಹಾಗೂ ಈಗ ಮಾತ್ರ ವಾಸವಾಗಿರೋದು, ತಂದೆ ಇಲ್ಲ. ಇದೀಗ ಸಂಪೂರ್ಣ ಚಿಕಿತ್ಸೆಗಾಗಿ 4 ರಿಂದ 5 ಲಕ್ಷಗಳ ಮೊತ್ತದ ಹಣದ ಅವಶ್ಯಕತೆ ಇದೆ. ಬಹಳ ಬಡ ಕುಟುಂಬದಿಂದ ಬಂದಂತ ಕಾರಣದಿಂದಾಗಿ ಈ ಮೊತ್ತವನ್ನ ಒಟ್ಟು ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಅದಕ್ಕಾಗಿ ಯುವ ಜವನರು ಉಡುಪಿ, ಕುಕ್ಕಿಕಟ್ಟೆ ಇವರು ಏನಿದ್ದಾರೆ ಎಲ್ಲರೂ ಒಟ್ಟು ಸೇರಿ ಮುಂದಿನ ದಿನಗಳಲ್ಲಿ ಬರುವಂತಹ ಗಣೇಶ ಚತುರ್ಥಿ 27ನೇ ತಾರೀಕಿಗೆ ವಿಶೇಷ ವೇಷವನ್ನ ಧರಿಸಿ ಹಣವನ್ನ ಸಂಗ್ರಹಿಸಿ ಆತನ ಚಿಕಿತ್ಸೆಗೆ ನೀಡಲಿಕ್ಕಿದ್ದಾರೆ. ಈ ಯುವ ಜವನರು ಉಡುಪಿಯಲ್ಲಿರುವಂತಹ ಯುವಕರೇನು ದೊಡ್ಡ ಉದ್ಯಮದಲ್ಲಿರುವಂತಹವರಲ್ಲ. ಸೆಕೆಂಡ್ ಪಿಯುಸಿಯಲ್ಲಿ ಕಲಿತಾ ಇರುವಂತಹ ಬಾಲಕರು ತಮ್ಮ ಸ್ನೇಹಿತನ ಚಿಕಿತ್ಸೆಗಾಗಿ ಹಣದ ಮೊತ್ತವನ್ನ ಒಟ್ಟು ಮಾಡಲಿಕ್ಕೋಸ್ಕರ ಈ ವಿಶೇಷ ವೇಷವನ್ನ ಧರಿಸ್ತಾ ಇದ್ದಾರೆ. ಚಿಕ್ಕ ಮಕ್ಕಳೆಲ್ಲ ಇಂತಹ ಮನೋಭಾವನೆ ಬಂದಿದೆ ಅಂತ ಹೇಳಿದ್ರೆ, ನಾವೆಲ್ಲರೂ ದೊಡ್ಡವರು ಒಂದಷ್ಟು ಆಗು ಹೋಗುಗಳನ್ನ ಕಂಡವರು ತುಂಬಾ ಮಂದಿ ಇದ್ದಾರೆ. ಹಾಗಾಗಿ ಯಾರೆಲ್ಲ ಈ ವಿಡಿಯೋವನ್ನ ನೋಡ್ತಾ ಇದ್ದೀರಾ, ನಿಮ್ಮ ಕೈಯಿಂದ ಆಗುವಷ್ಟು ಸಹಾಯವನ್ನ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ₹1 ಆದ್ರೂ ಪರವಾಗಿಲ್ಲ, ₹10 ಆದ್ರೂ ಪರವಾಗಿಲ್ಲ, ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ದುಡಿಮೆಯಿಂದ ಒಂದಿಷ್ಟು ಪಾಲು ಅಲ್ಲಿಗೆ ಹೋಗ್ತಾ ಇದೆ, ಒಬ್ಬನ ಚಿಕಿತ್ಸೆಗೆ ಸಹಾಯ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಯಾಕೆ ಸುಮ್ಮನೆ ಕೂತ್ಕೊಳ್ಬೇಕು? ನಮ್ಮ ದುಡಿಮೆಯ ಹಣದಿಂದ ಇನ್ನೊಬ್ಬರ ಜೀವನ ಉಳಿಸ್ಲಿಕ್ಕೆ ಆಗುತ್ತೆ ಅಂತ ಹೇಳುವಾಗ ನಾವಂತ ಕಾರ್ಯದಲ್ಲಿ ಮುಂದೆ ಹೋಗ್ಬೇಕು. ಹಾಗಾಗಿ ವಿಡಿಯೋ ನೋಡ್ತಿರುವಂತಹ ಎಲ್ಲರಲ್ಲಿ ಕೈಮುಗ್ದು ಕೇಳ್ಕೊಳ್ತಾ ಇದ್ದೇನೆ, ಬಾಲಕನ ಜೀವವನ್ನ ರಕ್ಷಿಸಬೇಕು. ಆತ ಆದಷ್ಟು ಬೇಗ ಗುಣಮುಖನಾಗಿ ವಿದ್ಯಾಭ್ಯಾಸವನ್ನ ಕಲಿತು ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಒಂದಷ್ಟು ಕನಸನ್ನ ಹೊತ್ತಿದ್ದಾನೆ. ನೀವೆಲ್ಲರಲ್ಲಿ ಒಂದೇ ಒಂದು ವಿನಂತಿ, ನಿಮ್ಮಿಂದ ಆಗುವಂತಹ ಸಹಾಯವನ್ನ ಮಾಡಿ. ಆತನ ತಾಯಿ ಮಾತಾಡುವಂತಹ ಒಂದಷ್ಟು ಕ್ಲಿಪ್ಸ್ ನಮ್ಮ ಹತ್ರ ಇದೆ, ಅದನ್ನು ನೋಡುವಾಗ ಕರಳು ಚುರುಕಂತ ಅನ್ನುತ್ತೆ. ತಾಯಿ ಜೀವ ಮಗನ ಪರಿಸ್ಥಿತಿಯಲ್ಲಿ ನೋಡ್ಲಿಕ್ಕೆ ಯಾರೂ ಇಷ್ಟಪಡಲ್ಲ. ನೀವು ಆ ವಿಡಿಯೋನವೇ ನೋಡ್ಕೊಂಡು ಬನ್ನಿ. ನೋಡಿ, ನನ್ನ ಹೆಸರು ಸುಹಾಸಿನಿ. ನನ್ನ ಮಗ ಸಾಹಿಲ್ ಬೈಕ್ ಆಕ್ಸಿಡೆಂಟ್ ಆಗಿದೆ, ತಲೆಗೆ ಇಂಜುರಿ ಆಗಿದೆ. ಐಟಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾನೆ. ಅವನ ಆಪರೇಷನ್ಗೆ 4 ರಿಂದ 5 ಲಕ್ಷ ಹಣ ಬೇಕು ಎಂದು ಡಾಕ್ಟರ್ ಹೇಳಿದ್ದಾರೆ. ಹೇಗಾದರೂ ಮಾಡಿ ನನ್ನ ಮಗನನ್ನು ಉಳಿಸಿಕೊಳ್ಳಿ. ನನ್ನ ಏನು ಹಣವಿಲ್ಲ. ನನ್ನ ಮಗನ ಕೈ ಪ್ರಾಣ ನಿಮ್ಮ ಕೈಯಲ್ಲಿ, ಹೇಗಾದರೂ ಮಾಡಿ ನನ್ನ ಮಗನನ್ನು ಬದುಕಿಸಿಕೊಳ್ಳಿ. ಇದ್ರಲ್ವಾ, ಸೊ ಒಂದೇ ವಿನಂತಿ ಮಾಡುವಂತದ್ದು, ನಿಮ್ಮಿಂದ ಎಷ್ಟು ಸಾಧ್ಯ ಅಷ್ಟು ಈ ವಿಡಿಯೋವನ್ನ ಶೇರ್ ಮಾಡಿ. ಸಹಾಯ ಮಾಡುವವರು ಸಹಾಯ ಮಾಡಿ. ₹1 ಆದ್ರೂ ಪರವಾಗಿಲ್ಲ, ₹10 ಆದ್ರೂ ಪರವಾಗಿಲ್ಲ. ನಾವು